ಬೇಗ ಎದ್ದು ದೂರದಿಂದ ಇರುತ್ತಂತ ಹೆಚ್ಚಬೇಕು. ಮತ್ತೆ ಪಾತ್ರೆ ತೊಳಿಬೇಕು. ನೀನೊಬ್ಳು ಈ ಅಜ್ಜಿಗೆ ಸ್ವಲ್ಪ ಸಹಾಯ ಮಾಡಿದ್ರೇನು? ನಲ್ಲದೆ ಈ ಮುದಿ ಅಜ್ಜಿಗೆ ಯಾರಿದ್ದಾರೆ ಮಗ? ಬೇಕಂತ ಮಲಗಿದ್ದಲ್ಲ ಅಜ್ಜಿ, ನಿದ್ದೆ ಬಂದು ಹೋಯಿತು. ರಾತ್ರಿಯಂತೂ ಸ್ವಲ್ಪ ನಿದ್ದೆ ಬರಲಿಲ್ಲ. ತಂಪು ಗಾಳಿಯೂ ಇಲ್ಲ, ತಂಪಿನ ಕುರುಹು ಇಲ್ಲವೇ ಇಲ್ಲ, ಬರೀ ಸೆಕೆ ಮಾತ್ರ. ಅಜ್ಜಿ ಹೇಳ್ತಿದ್ಯಲ್ಲ, ನರಕದ ಬಾಗಿಲಿನ ಬೆಂಕಿಯಂತಹ ಸೆಕೆ. ಬೆಟ್ಟ ಕುಸಿದು ನೆರೆ ನೀರಲ್ಲಿ ಕೊಚ್ಚಿ ಹೋದರು. ಅಮರಾವತಿಯ ತೀರ ಎಂದಿಗೂ ಸ್ವರ್ಗವಾಗಿತ್ತು. ತಂಪು ಗಾಳಿ ಬೀಸುತ್ತಿದ್ದ ತೀರವೀಗ ನಿಗುಂಡವಾಗಿದೆ, ಬೆಂಕಿಯ ಬಿರುಗಾಳಿಯಾಗಿದೆ. ಮನಸಾದಾಗ ಮನ ಬಂದಂತೆ ದಾರಿ ಬದಲಾಯಿಸಿ ಎಲ್ಲವನ್ನೂ ನಾಶಗೊಳಿಸುವ ಅಮರಾವತಿ ತಾಯಿ ಎಂದು, ದೇವಿ ಎಂದು, ಅನ್ನಪೂರ್ಣೆ ಎಂದು ನಾಮಗಳನ್ನು ಕರೆದೆವು. ಸಂಜೆಗೆ ಗುಡಿಸಲುಗಳನ್ನು ಬೆಳಗಿಸಿ ಅವಳಿಗೆ ದೀಪದ ಆರತಿಯನ್ನು ಎತ್ತಿದೆವು. ಆದರೆ
ಯಾರೋ ಬರ್ತಾ ಇದ್ದಾರಲ್ಲ, ಅದು ಈ ಕಡೆಗೆ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಾಲ್ಕೊಂದು ವಿಷಯ ತಿಳಿಯಿತಲ್ವಾ? ಈ ಒಂದು ವಿಷಯಕ್ಕಾಗಿ ಇಲ್ಲಿಗೆ ಮಾತ್ರ ಹಲವು ಬಾರಿ ಬರಬೇಕಾಯಿತು. ಅಲ್ಲಿರುವವರು ಒಪ್ಪಿ ಆಯ್ತು, ಅದಕ್ಕಿಂತ ಆಚೆ ಇರುವವರು ಒಪ್ಪಿ ಆಯ್ತು. ಅವರಿಗಾರಿಗೂ ಯಾವ ಸಮಸ್ಯೆಯೂ ಇಲ್ಲ. ನೋಡಿ, ನಾನೊಬ್ಬ ಕಂಪನಿಯ ಪ್ರತಿನಿಧಿ. ಇದಕ್ಕೆಲ್ಲ ಬಂಡವಾಳ ಹಾಕೋದು ನಮ್ಮ ಯಜಮಾನರಾದರೂ ಇದೊಂದು ದೇಶದ ಅಭಿಮಾನದ ಯೋಜನೆ. ದೊಡ್ಡ ಲಾಭಕ್ಕೇನಲ್ಲ, ದೇಶಕ್ಕಾಗಿ ಮಾತ್ರ. ನಮ್ಮ ಯಜಮಾನರಿಗೆ ಇಷ್ಟ ಇದ್ದೇನಲ್ಲ, ದೇಶದ ಒಳಿತಿಗಾಗಿ ಅವರು ಈ ತ್ಯಾಗ ಮಾಡುತ್ತಿದ್ದಾರೆ. ಅಲ್ಲದಿದ್ದರೆ ಈ ಜನರಂತಲಾಗದ ಕಾಲು ಕಾಸಿನ ಬೆಲೆಯೂ ಇಲ್ಲದ ಈ ಬೆಟ್ಟವನ್ನು ಚಿನ್ನದ ಬೆಲೆಗೆ ಖರೀದಿಸಿ ಕಂಪನಿ ಆರಂಭಿಸಲು ನಮ್ಮ ರೈತರಿಗೇನು ಹುಚ್ಚಿದೆಯಾ? ಹೇಳಿ, ಹುಚ್ಚಿದೆಯಾ? ಹೌದು, ನಿಮಗೆಲ್ಲರಿಗೂ ಒಳ್ಳೆಯ ಬದುಕು ಸಿಗಲಿ ಎಂಬುದೇ ನಮ್ಮ ಮೊದಲಿಗಳ ಆಸೆ. ನೀವು ಜಾಗ ಬಿಟ್ಟುಕೊಡುತ್ತಿರುವುದು ಶತಕೋಟೀಶ್ವರರಿಗೆ. ಗಮನಿಸಿ, ಶತಕೋಟೀಶ್ವರರಿಗೆ. ಅವರಿಗೆ ಬಂದು ಸುಗಿಸಲು ಹೋಟೆಲ್ಗಳು, ವಿನೋದ ಸಂಚಾರ ಕೇಂದ್ರಗಳು, ಈಜುಕೊಳಗಳು ಅವೆಲ್ಲವೂ ಈ ಮನೋಹರವಾದ ಬೆಟ್ಟದ ಮೇಲೆ ಬರುತ್ತದೆ. ಇದೊಂದು ಸ್ವರ್ಗವಾಗುತ್ತದೆ. ನಿಮ್ಮ ಊರು ಸ್ವರ್ಗವಾಗುವುದರಲ್ಲಿ ನಿಮಗೆ ಸಂತೋಷವಿಲ್ಲದೆ ಮರುತೀರದಲ್ಲಿರುವ ಎಲ್ಲ ಸ್ಥಳಗಳನ್ನು ನಾವು ಪಡೆದುಕೊಂಡಾಯ್ತು. ನೀವು ಈ ಜಾಗ ನಮಗೆ ಮಾರ್ತೀರೋ ಇಲ್ವೋ? ನನಗೊಂದೇ ಹೇಳಲಿಕ್ಕಿರುವುದು, ಜಾಗವನ್ನು ಮಾರುವುದಿಲ್ಲ. ನಮ್ಮ ತಾತ ಮುತ್ತಾತ ತಂದಿರು ಸಹ ಮಣ್ಣಿದು. ಈ ಮಣ್ಣನ್ನು ಬಿಟ್ಟುಕೊಡಲು ನಮ್ಮಿಂದ ಆಗದು. ನಿಮಗೆ ಬೆಲೆ ಕಡಿಮೆ ಆಯ್ತೆ, ಅದನ್ನು ಹೇಳಿ. ಕೇಳಿದ ಬೆಲೆಗೆ ಕೊಡುತ್ತೇವೆ, ಬೇಕಾದರೆ ಅದಕ್ಕಿಂತಲೂ ಹೆಚ್ಚು. ನೀವೊಬ್ಬರು ಒಬ್ಬರ ಕಾರಣ ಈ ದಡದಲ್ಲಿರುವ ಒಂದಿಂಚು ಮಣ್ಣು ನಮಗೆ ಸಿಗುತ್ತಿಲ್ಲ. ನೀವು ಈ ಜಾಗ ನಮಗೆ ಮಾರಲೇಬೇಕು. ಮಾರಾಟ ಮಾಡದಿದ್ದರೆ ಹೇಗೆ ಮಾಡಿಸಬೇಕೆಂದು ನಮಗೆ ಚೆನ್ನಾಗಿ ತಿಳಿದಿದೆ. ಏನ್ ಮಾಡಿ ಹೊರಡಾಗಿನಿಂದ. ಸರಿ ಸರಿ, ನಾವು ಇನ್ನೊಮ್ಮೆ ಬರುತ್ತೇವೆ. ತಾತ, ನಮ್ಮ ಸಿದ್ಧಿ ತಾತ. ಮಗನೇ, ಮಾರುಗಳಿಂದ ನಾವು ನಮ್ಮ ಪೂರ್ವಿಕರು ಸೇರಿರುವ ಈ ಮಣ್ಣು ನಮ್ಮ ನಲ್ಮೆಯಾಗಿದೆ. ಅಮರಾವತಿಯ ಹುಚ್ಚನ್ನು, ನೆರೆಯನ್ನು, ಏಕೆಯನ್ನು ಸಹಿಸಿ ಬದುಕುವುದು ಇದೇ ಒಂದು ಕಾರಣದಿಂದಾಗಿ. ಇದನ್ನು ಬಿಟ್ಟುಕೊಡದಿರು. ಇಲ್ಲ ಸಿದ್ಧಿ ತಾತ, ಜೀವ ಹೋದರು ಜಾಗವನ್ನು ಮಾತ್ರ ಬಿಟ್ಟುಕೊಡುವುದಿಲ್ಲ. ಮಗನೇ, ಒಂದು ನದಿ ಎಂದರೆ ಕೇವಲ ನೀರು ಹರಿಯುವ ಕಣಿವೆ ಮಾತ್ರವಲ್ಲ. ಅದೊಂದು ಚರಿತ್ರೆಯ, ಸಂಸ್ಕೃತಿಯ ಸಾಕ್ಷಿ ಪತ್ರ. ತಿಳಿದದ್ದು ತಿಳಿಯದ್ದು ಆದ ಎಷ್ಟೊಂದು ಮೀನುಗಳು, ಸಣ್ಣದು ದೊಡ್ಡದು ಆದ ಎಷ್ಟೊಂದು ಜನ ಜೀವಗಳು, ಸಾರು ಮಾಡಲು, ಕರಿದು ತಿನ್ನಲು ಬಹಳಷ್ಟು ಮೀನುಗಳು. ಇದೆಲ್ಲ
ಇದೊಂದು ವೇಷಣೆಯಾಗಿದೆ. ಸಾವಿರಾರು ವರ್ಷಗಳ ಮೊದಲು ಇಲ್ಲದಾಗಿ ಹೋಯಿತೆಂದು ನಂಬುವ ಸರಸ್ವತಿ ನದಿಯ ಕುರಿತು ನೀವು ಕೇಳಿಲ್ಲವೇ? ಕಿರಿದಾಗಿ ಕಣ್ಣಿಗೆ ಕಾಣಿಸದಾದ ರಷ್ಯಾದ ಸರೋವರ ಅರಲ್ನ ಕುರಿತು ಕೇಳಿಲ್ಲವೇ? ಮನುಷ್ಯರ ದುರಾಸೆಯಿಂದಲೇ ಅರಲ್ ಸರೋವರ ಇಲ್ಲದಾಗಿ. ಎಚ್ಚರ ವಹಿಸದಿದ್ದರೆ ಅಮರಾವತಿಯ ಗತಿಯೂ ಇದೆ. ನಾವೊಂದು ಹೋರಾಟಕ್ಕಿಳಿದಿದ್ದೇವೆ. ಅಮರಾವತಿಯಿಂದ ಎದುರಿಸುತ್ತಿರುವ ಮಹಾವಿಪತ್ತಿನ ಬಗ್ಗೆ ನಮ್ಮ ಊರಿನವರಿಗೆ ಮನವರಿಕೆ ಮಾಡಬೇಕು, ಪರಿಹಾರ ಕಂಡುಕೊಳ್ಳಬೇಕು. ನಾವು ಬರೆಯುವ ಈ ಬೀದಿ ನಾಟಕ ಅದಕ್ಕಿರುವ ಪ್ರಯತ್ನ. ಬನ್ನಿ ಬನ್ನಿ, ವ್ಯವಸ್ಥೆಗಳನ್ನು ಮಾಡೋಣ. ಮಳೆ ಇಲ್ಲದೆ ನದಿಗಳು ಬತ್ತಿ ಕರಟುವಾಗಿದೆ, ಸರೋವರಗಳು ಬಾವಿಗಳು ಬತ್ತಿ ಬರಡಾಗಿದೆ. ಭೂಮಿಯಲ್ಲಿ ಇಷ್ಟೊಂದು ನೀರಿದ್ದರೂ ಕುಡಿಯಲು ವ್ಯವಸ್ಥೆವಾಗುವುದು ಕೇವಲ 2.5% ಮಾತ್ರ. ಕೇವಲ 2.5% ಮಾತ್ರ. ಅದರಲ್ಲಿ ಅಲ್ಪ ಮಾತ್ರವೇ ಜೀವಜಾಲಗಳ ಬಳಕೆಗಾಗುವುದು. ಜಲಮೂಲಗಳನ್ನು ಮಲಿನಗೊಳಿಸಿಯೂ ಹಾಳು ಮಾಡಿಯೂ ನಾವೇ ನಮ್ಮ ಕುಡಿ ನೀರನ್ನು ಇಲ್ಲದಾಗಿಸುತ್ತಿದ್ದೇವೆ. ಅನಿಯಂತ್ರಿತವಾದ ಮರಳೆತ್ತುವಿಕೆ ನದಿಗಳನ್ನು ಕೊಲ್ಲುತ್ತಿದೆ.
ಗಾಳಿಗೂ ತಿಳಿದಿದೆ. ಈ ಅಮರಾವತಿ ಪಟ್ಟಣದ ಲಕ್ಷಾಂತರ ಜನರ ಕುಡಿ ನೀರಿನ ಮೂಲವೆಂದು. ಇನ್ನು ನನ್ನ ಮಾತು ಕೇಳಿಸಿಕೊಳ್ಳಿ. ಕುಡಿ ನೀರನ್ನು ಮಲಿನಗೊಳಿಸುವವರಿಗೆ ಎದುರಾಗಿಯೂ ಈ ದೇಶದಲ್ಲಿ ಸರಿಯಾದ ನಿಯಮಗಳಿವೆ ಎಂದು. ಸರಿ 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 ಸರಿ, ನಿಯಮವಿದೆ ನಿಯಮವಿದೆ. ನಿಯಮದ ದಾರಿಯಲ್ಲೇ ಸಾಗಲಿ. ನೀವಿನ್ನು ಹೋರಾಟ ಮಾಡಿದರೂ ನಮ್ಮ ಕನಸಿನ ಪದ್ಧತಿ ನಿಲ್ಲುವುದಂತೂ ಇಲ್ಲ. ನಾವೀಗ ಬಂದಿರುವುದು ಮತ್ತಷ್ಟು ಒಳ್ಳೆಯ ಆಫರ್ಗಳೊಂದಿಗೆ. ನೀವೇನಾದರೂ ಈ ಹೋರಾಟದಿಂದ ಹಿಂದೆ ಸರಿದರೆ ನೀವೇನು ಕೇಳಿದರೂ ಕಂಪನಿ ಕೊಡುತ್ತದೆ. ನಿಮ್ಮ ಕಲಿಗೆ ಮುಗಿಯುವಾಗಲೇ ಒಳ್ಳೆಯ ಉದ್ಯೋಗ, ನಿಮ್ಮ ರಕ್ಷಕರಿಗೆ ಈಗಲೇ ಉದ್ಯೋಗ, ಒಳ್ಳೆಯ ಸಂಬಳ. ಏನು ಹೇಳ್ತೀಯ? ನೀವು ಭಿಕ್ಷೆಯಾಗಿ ನೀಡುವ ಉದ್ಯೋಗವೂ ಸಂಬಳವೂ ಬೇಡ. ನಮಗೆ ಬೇಕಿರುವುದನ್ನು ಅಮರಾವತಿ ಕೊಡುತ್ತಾಳೆ. ಇವಳು ಅನ್ನಪೂರ್ಣೇಶ್ವರಿ, ನಮ್ಮೆಲ್ಲರ ಮಹಾತಾಯಿ. ನಮ್ಮಮ್ಮನನ್ನು ಮಾರಾಟ ಮಾಡಲು ನಮಗೆ ಮನಸ್ಸಿಲ್ಲ. ನಮ್ಮಿಂದಾಗದು ತಿಳಿದೇ ಸರ್, ಇಲ್ಲಿ ಹೊರಡಬಹುದು. ಮಗಳೇ ಚೇತನ, ಯಾರದು? ಬಂದಪ್ಪ. ಇಲ್ಲ ನಾವು ಹೊರಟು ಹೋಗೋಣಮ್ಮ, ಹೊರಟು ಹೋಗೋಣ. ಜೀವಕ್ಕಿಂತಲೂ ಹೆಚ್ಚೇನಲ್ಲ ಈ ಗುಡಿಸಲುಗಳು, ಪಾತ್ರೆಗಳು, ಹುಟ್ಟಿದ ಮಣ್ಣು. ಹೊರಟು ಹೋಗೋಣ, ಹೊರಟು ಹೋಗೋಣ, ಹೊರಟು ಹೋಗೋಣ. ಮಗನೇ ಚೇತನ, ಆಯ್ತಾ?
ನಮಗೆ ಅನುಯೋಜ್ಯಗೊಳಿಸುವ ಶಕ್ತಿ ಪಡೆದಿರುವವರು ಮನುಷ್ಯರು. ನಾವು ಮನುಷ್ಯರು ತಾನೇ. ನಾವೀ ಮಣ್ಣನ್ನು ನಮಗೆ ಅನುಕೂಲಕರವಾಗಿ ಬದಲಾಯಿಸುತ್ತೇವೆ. ಧಾರಾಳ ಮಳೆ ಸುರಿಯುತ್ತದೆ, ಸುರಿದುದೆಲ್ಲ ಮರೆದು ಹೋಗುತ್ತದೆ. ಮಳೆಯ ಬಿಸಿಲಲ್ಲಿ ಸಾಕಲ್ವೇ? ಏನು ಮಾಡಬೇಕೆಂದು ತಿಳಿಯುವುದೇ ಇಲ್ಲ. ಮಳೆಯನ್ನು ಬಳಸಿಕೊಳ್ಳಬೇಕು, ಎಲ್ಲಾ ಜನರನ್ನು ಒಂದುಗೂಡಿಸಬೇಕು, ನಮ್ಮ ದುರವಸ್ಥೆ ಅವರಿಗೆ ತಿಳಿಯಪಡಿಸಬೇಕು. ಆಮೇಲೆ ಏನು ಮಾಡಲು ಸಾಧ್ಯವೆಂದು ಕಲಿಯಬೇಕು, ಜಾರಿಗೊಳಿಸಬೇಕು. ನಮಗೆ ಇಲ್ಲಿ ಬೇಕಾದದ್ದು ಜಲ ವಿತರಣೆ ಅಲ್ಲ, ಜಲ ಸಂರಕ್ಷಣೆ. ಅಧಿಕಾರಿಗಳ ಮನಸ್ಸಲ್ಲಿದೆ ಅವರು ಜಲ ವಿತರಣೆ ಮಾಡಿದರೆ ಅವರ ಕೆಲಸ ಮುಗಿಯಿತೆಂದು. ಆದರೆ ಅದಲ್ಲ. ಜಲ ಸಂರಕ್ಷಣಾ ಕಾರ್ಯಕ್ರಮಗಳಲ್ಲಿ ಸಹಕರಿಸುವ ಸಂಘಟನೆಗಳ ಕಾರ್ಯಕರ್ತರ ವಿವಿಧ ಸರ್ಕಾರದ ಯೋಜನೆಗಳಿವೆ, ಅದರ ಸಹಾಯ ಪಡೆದುಕೊಳ್ಳಬೇಕು. ಈ ಬರಡು ಭೂಮಿಯನ್ನು ಜೀವವಿರುವ, ಹಸಿರಿರುವ ಭೂದುಂಬಿಗಳು, ಚಿಟ್ಟೆಗಳು ಸಂತೋಷದಿಂದ ನಲಿಯುವ ಸ್ವರ್ಗವಾಗಿ ಬದಲಾಯಿಸುತ್ತೇವೆ ನಾವು. ಹೌದು, ಮನುಷ್ಯರಿಗೆ ಮಾತ್ರ ಮಾಡಲು ಸಾಧ್ಯವಿರುವ ಕೆಲವೊಂದು ವಿಷಯಗಳಿವೆ. ಬತ್ತಿ ಹೋದ ತೊರೆಗಳಿಗೆ ಮರುಜೀವ ನೀಡಬಹುದು, ಸೆಳೆತವಿಲ್ಲದ ನದಿಗಳಿಗೆ ನೀರಿನ ಮರುಪೂರಣ ಮಾಡಬಹುದು, ಬತ್ತಿ ಹೋದ ನದಿಗಳ ಮರಣದಿಂದ ರಕ್ಷಿಸಬಹುದು. ನಮ್ಮ ಲೋಕದಲ್ಲಿ ಅಂತಹ ಹಲವಾರು ಉದಾಹರಣೆಗಳಿವೆ. ನಾವು ಅಂತಹ ಜವಾಬ್ದಾರಿಯನ್ನು ಕೈಗೆತ್ತಿಕೊಳ್ಳಬೇಕು. ಲಭಿಸುವ ಮಳೆಯನ್ನು ತಡೆದು ನಿಲ್ಲಿಸಬೇಕು, ಮಣ್ಣಿನ ಸವೆತ ತಡೆಯಬೇಕು. ಇದನ್ನು ಯಾರಾದರೂ ಮಾಡಿಯಾರು ನಾವು ಕೈ ಕಟ್ಟಿ ನೋಡೋಣ ಎಂದು ಯೋಚಿಸಬೇಡಿ. ನಾವು ಮಾಡಿಯೇ ಮಾಡುತ್ತೇವೆ. ಹೌದು, ನಾವು ಮಾಡಿಯೇ ಮಾಡುತ್ತೇವೆ. ಈ ಜಲ, ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ಈ ಜಲ, ಈ ಜಲ, ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ಜಲವಿಲ್ಲದೆ ಜಲವಿಲ್ಲ, ಜಲವಿಲ್ಲದೆ ಜೀವವಿಲ್ಲ, ಜಲವಿಲ್ಲದೆ ಜಲವಿಲ್ಲ, ಜಲವಿಲ್ಲದೆ ಜೀವವಿಲ್ಲ. ಸಕಲ ಜೀವರಾಶಿಗಳಿಗೂ ನೆಲ ನೆಲ ಬೇಕಲ್ಲ, ಸಕಲ ಜೀವರಾಶಿಗಳಿಗೂ ನೆಲ ನೆಲ ಬೇಕಲ್ಲ. ಈ ನೆಲ, ಈ ನೆಲ, ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ಒಡಲಾಡದ ನೋವುಗಳ ಒಳಗೊಳಗೆ ಸಹಿಸಿಕೊಂಡು, ಒಡಲಾಡದ ನೋವುಗಳ ಒಳಗೊಳಗೆ ಸಹಿಸಿಕೊಂಡು, ಅಳಲಾರದ ಭೂತಾಯಿಯು ನಮ್ಮ ಸಾಗಿಸಲು ಬಿಡಲು, ಅಳಲಾರದ ಭೂತಾಯಿಯು ನಮ್ಮ ಸಾಗಿಸಲು ಬಿಡಲು. ಈ ನೆಲ, ಈ ನೆಲ, ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ನೀರುಗಾದು ಹಾವಿಯಾಗಿ ಆವಿಯಾದ ಜಗೋಗೆ, ನೀರುಗಾದು ಹಾವಿಯಾಗಿ ಆವಿಯಾದ ಜಗೋಗೆ, ಮೋಡವಾಗಿ ಮಳೆ ಸುರಿದು ಭೂಮಿ ತಂಪು ಮಾಡುವುದು, ಮೋಡವಾಗಿ ಮಳೆ ಸುರಿದು ಭೂಮಿ ತಂಪು ಮಾಡುವುದು. ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ನೀರು, ಕುಡಿ ನೀರು, ಸಂತೋಷ, ಅಭಿಮಾನ, ಇದು ನಮ್ಮದು. ಇದು ನಮ್ಮ ನೆಲ, ನಮ್ಮ ಜಲ, ನಮ್ಮ ಆಕಾಶ. ರಕ್ಷಿಸುವ ಜವಾಬ್ದಾರಿ ನಮ್ಮೆಲ್ಲರದ್ದು. ಹಸಿರೇ ಉಸಿರು, ಕಾಡೇ ನಾಡಿನ ಸಂಪತ್ತು, ಹೀಗೆ ಅನೇಕ ಘೋಷಣಾ ವಾಕ್ಯಗಳು ಇಂದಿನ ದಿನ ಭೂತದ ಬಾಯಿಯಲ್ಲಿ ಭಗವದ್ಗೀತೆಯಂತೆ ಕೇಳಿಬರುತ್ತಿವೆ. ನೀರು, ಗಾಳಿ, ಮಣ್ಣು ಈ ಮೂಲಭೂತಾಂಶಗಳು ಚೆನ್ನಾಗಿರಬೇಕು. ಮರ, ಗಿಡ, ಪ್ರಾಣಿ, ಪಕ್ಷಿ ಇವೆಲ್ಲ ಒಟ್ಟಂತದಲ್ಲಿ ನಮ್ಮ ಪರಿಸರ.
ಇವುಗಳನ್ನ ಸಂರಕ್ಷಿಸುವುದು, ಕಾಪಾಡುವುದು ನಮ್ಮ ನಿಮ್ಮೆಲ್ಲರ ಹೊಣೆ. ಇದೀಗ ನಾಟಕ ನಿಮ್ಮ ಮುಂದೆ ಹಸಿರೊಡಲು. ಕಡಿಬೇಕೆನ್ನುವ ಆಸೆ. ಈ ಮರವನ್ನು ಕಡಿದು ಒಳ್ಳೆ ಹಣ ಸಂಪಾದಿಸಿ ನೆಮ್ಮದಿಯಿಂದ ಜೀವನ ನಡೆಸುತ್ತೇನೆ. ಹೇಗೆ ನೀನು ಇನ್ನು ಭ್ರಮೆಯಲ್ಲಿದ್ದೀಯ ಅಲ್ಲ? ಹೀಗೆ ಈ ಮರದಿಂದ ಏನು ಸಿಗುತ್ತದೆ? ನೀನು ಉಸಿರಾಡುವುದು ಯಾವುದರಿಂದ? ಗಾಳಿಯಿಂದ. ಆ ಗಾಳಿ ಸಿಗುವುದೇ ಮರಗಳಿಂದ. ಅಯ್ಯೋ, ಇದಕ್ಕೆ ಯಾರು ಹೇಳುವುದು? ಕಾಡಿಯುವುದೇ. ಬೇಡ ಬೇಡ, ಕಡಿಬೇಡಿ. ಬೇಡ ಕಡಿಬೇಡಿ. ಬೇಡ ಕಡಿಬೇಡಿ.
ಮರಗಳು ಧರೆಗೆ ಉರುಳಿದ ಧ್ವನಿ ಕೇಳಿ ಅರಣ್ಯ ರಕ್ಷಕರು ಧಾವಿಸಿ ಬರುತ್ತಾರೆ. ನಾನೀಗ ಗುಂಡ ಅದಾದ್ರೂ ಮಾಡ ನಾನೀಗ ಗುಂಡ
ಮಾಡುವುದಕ್ಕೆ, ಅರಣ್ಯ ನಾಶಕ್ಕೆ ಕಡಿವಾಣ ಹಾಕೋಣ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ಕರ್ತವ್ಯ ಬದ್ಧರಾಗೋಣ. ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ. ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ. ನಿರ್ಮಲ ಗಾಳಿ ನೀರು ಬೆಳಕು, ನಿರ್ಮಲ ಗಾಳಿ ನೀರು
ಮಾಡಿಯೇ ಮಾಡುತ್ತಾನೆ. ಕಳೆದ ಸಲ ನನ್ನ ಗೂಡನ್ನು ಎಳೆದು ಹಾಕಿದ್ದ. ಮೊಟ್ಟೆ ಇಟ್ಟು 1 ವಾರ ಸಹ ಆಗಿರಲಿಲ್ಲ. ಅವನಿಗೆ ಏನು ಗೊತ್ತು ಈ ಅಮ್ಮನ ದುಃಖ. ಈಗೀಗ ಅವನ ಮನೆ ಹೆಚ್ಚಾಗುತ್ತಲೇ ಇದೆ. ಇನ್ನು ಈ ಮರದಲ್ಲಿ ನಾವು ಎಷ್ಟು ಸುರಕ್ಷಿತರು? ಪುಟ್ಟ ಪುಟ್ಟ ಗೂಡುಗಳನ್ನು ಕಟ್ಟಿ ಅದೆಷ್ಟು ಕನಸುಗಳನ್ನು ಕಂಡಿದ್ದೆವು ನಾವು. ಈಗ ಅದೆಲ್ಲವೂ ನೀರ ಮೇಲಿಟ್ಟು ಹೋಗದ ಹಾಗೆ. ಶಕ್ತಿಯುಳ್ಳವರು ದುರ್ಬಲರ ಮೇಲೆ ಅತಿಕ್ರಮಣ ಮಾಡುತ್ತಲೇ ಇರುತ್ತಾರೆ. ನಾವು ಅದನ್ನು ಸಹಿಸುತ್ತಲೇ ಇರಬೇಕು. ಆದರೆ ನಿನ್ನವನನ್ನು ಈ ರೀತಿ ಬಿಟ್ಟರೆ ನಮ್ಮನ್ನು ಬದುಕಲು ಬಿಡ್ಲಿಕ್ಕಿಲ್ಲ. ಅವನ ಕಣ್ಣನ್ನು ಕುಗ್ಗಿದೆಯೋ ಕುರುಡನಂತೆ ಮಾಡಿಬಿಡಬೇಕು. ಬೇಡ ಬೇಡ, ಮುಂಚೆ ನಮ್ಮ ಮಾರ್ಗ ಅಲ್ಲ. ಹಾಗಂತ ನಾವು ಎಷ್ಟೆಂತ ಸಹಿಸುವುದು? ಅಯ್ಯೋ, ಅವ ಬೆಟ್ಟದಿಂದ ಇಳಿದು ನಾಡಿನ ಕಡೆಗೆ ಹೋಗುತ್ತಿದ್ದಾನೆ. ಅಪಾಯ ಅಪಾಯ. ಅವನಿಗೆ ನಾಡಿನಲ್ಲಿರುವ ಅಪಾಯದ ಬಗ್ಗೆ ಅರಿವಿಲ್ಲ. ನಾಡಿನಲ್ಲಿ ಜನರಿದ್ದಾರೆ. ನಾಡಿನ ಕಡೆಗೆ ಹೋಗುತ್ತಿದ್ದಾನೆ. ಕಾಡನ್ನು ನಾಡನ್ನು ತನ್ನದು ಮಾತ್ರವೆಂದು ಅತಿಕ್ರಮಿಸಿದ ಮನುಷ್ಯರಿದ್ದಾರೆ. ಅವರಾದರೂ ಎಷ್ಟೆಂತ ಸಹಿಸುತ್ತಾರೆ. ಅವನು ಆಗಾಗ ಬೆಟ್ಟದಿಂದ ಇಳಿದು ನಾಡಿನ ಕಡೆಗೆ ಹೋಗುವುದನ್ನು ನಾನು ನೋಡಿದ್ದೇನೆ. ನಾಡಿನ ಕಡೆಯಿಂದ ಆಗಾಗ ಕೇಳೋ ಆ ಗುಂಡಿನ ಸದ್ದು ನಮ್ಮ ಎದೆಯನ್ನೇ ನಡಗಿಸಿ ಬಿಡುತ್ತದೆ. ಇನ್ನೇನಾಗುತ್ತದೆ ಏನೋ. ಎಷ್ಟು ಸಲ ಹೇಳಿದೆವು ನಾವು, ಹೋಗ್ಬೇಡ ಹೋಗ್ಬೇಡ ಅಂತ.
ನನ್ನ ಕೊಕ್ಕು ಮಾತ್ರ ಅಲ್ಲ, ನಿಮ್ಮ ಬೆನ್ನು ಬೆಂಡಾಗಿಲ್ವಾ? ಏನಿವತ್ತು ನಿಮ್ಮದು ಬಾರಿ ಗಲಾಟೆ. ನಮ್ಮ ಭೈರವನನ್ನು ಆ ಮಾನವರು ಒಂದು ದೊಡ್ಡ ಲಾರಿಯಲ್ಲಿ ಎಲ್ಲಿಗೋ ಕರೆದುಕೊಂಡು ಹೋಗಿದ್ದಾರೆ. ಹೌದು ಟೀಚರ್, ಜೀವಂತವಾಗಿದ್ದಾನೋ ಸತ್ತಿದ್ದಾನೋ ಒಂದು ಗೊತ್ತಾಗ್ತಿರ್ಲಿಲ್ಲ. ಹೌದು ಮಕ್ಕಳೇ, ನೀವು ಸ್ವಲ್ಪ ಜಾಗೃತೆಯಾಗಿರಬೇಕು. ಮತ್ತೊಬ್ಬರಿಗೆ ಕಷ್ಟ ಕೊಡುವುದು, ತೊಂದರೆ ಮಾಡುವುದು ಮೊದಲಿಗೆ ನಮಗದೊಂದು ವಿನೋದವಾಗಿರಬಹುದು. ಆದರೆ ಅದರ ಫಲವನ್ನು ನಾವೇ ಅನುಭವಿಸಬೇಕಷ್ಟೇ. ನಮ್ಮ ಭೈರವಾನೆಯ ಗತಿಯು ಹಾಗೆ. ಅದು ಬಿಡಿ, ನಾನು ಹೇಳಿದ ಕೆಲಸವನ್ನು ಮಾಡಿ ತೀರಿದ್ದಾರೆ. ನಾನು ಮಾಡಲಿಲ್ಲ ಟೀಚರ್, ಅದೆಲ್ಲ ಇವರ ಬುದ್ಧಿ ಕಲಿತ. ರಾತ್ರಿ ಎಲ್ಲ ಕಟ ಮರ ಕುಟ್ಟಿದ್ರೆ ಆಯ್ತು, ಒಂದು ಕಲ್ತು ಆಗ್ಲಿಲ್ಲ, ನಿದ್ದೆಯೂ ಬರ್ಲಿಲ್ಲ. ನೀನು ಹೋಗೆ ದೊಡ್ಡ ಸುಂದರಿ. ನೀನೋಗ ಮರ ಮಂಗ. ಮಂಗಳಾಟಿಯ ನಿಲ್ಲಿಸಿ. ನೋಡಿ ಮಕ್ಕಳೇ, ಈ ವಿಶಾಲವಾದ ಮರದಲ್ಲಿ ನೀವೆಲ್ಲರೂ ಒಗ್ಗಟ್ಟಾಗಿ ಸಂತೋಷದಿಂದ ಬದುಕುತ್ತಿದ್ದೀರಿ. ಮರವು ನಿಮಗೆ ಆಶ್ರಯ, ನೆರಳು, ಆಹಾರ ಎಲ್ಲವನ್ನು ಕೊಡುತ್ತಿದೆ. ಅದು ನಿಮ್ಮಲ್ಲಿ ಭೇದ ಮಾಡಿಲ್ಲ ತಾನೆ. ಆದರೂ ನೀವು ಪರಸ್ಪರ ಜಗಳವಾಡುತ್ತಿದ್ದೀರಿ. ನೋಡಿ ಮಕ್ಕಳೇ, ನಿಮ್ಮೊಳಗಿನ ಒಗ್ಗಟ್ಟು ತಪ್ಪಿದರೆ ನಮಗೆಲ್ಲರಿಗೂ ಅಪಾಯ ತಪ್ಪದ್ದು. ನಾನಿವತ್ತು ಒಗ್ಗಟ್ಟಿನ ಮಹತ್ವದ ಬಗ್ಗೆ ಒಂದು ಕಥೆ ಹೇಳುತ್ತೇನೆ. ಒಂದು ವಿಶಾಲವಾದ ಮರ. ನಮ್ಮ ಮರದ ಹಾಗೆ. ಆ ಮರದಲ್ಲಿ ನಿಮ್ಮಂತೆ ಹಲವಾರು ಹಕ್ಕಿಗಳು ಅನ್ಯೋನ್ಯವಾಗಿ ಜೀವಿಸುತ್ತಿದ್ದರು. ಆದರೆ ಆ ಮರದಲ್ಲಿರುವ ಹಕ್ಕಿಗಳನ್ನು ಬೇಟೆಯಾಡಲು ಬಲೆಯೊಂದಿಗೆ ಮುಂಚು ಹಾಕಿ ಕುಳಿತಿದ್ದ. ಬದುಕಲು ಪ್ರಯತ್ನಿಸಬೇಕು. ನಮ್ಮ ರೇಖೆಯಲ್ಲಿ ಬಲವಿನಷ್ಟು ಕಾಲ ಬದುಕಲು ಪ್ರಯತ್ನಿಸಬೇಕು. ಒಟ್ಟಿಗೆ ಎಲ್ಲರೂ ಒಟ್ಟಾಗಿ ಆಡೋಣ. ಕೈಗೊಡಿ. ಮತ್ತೆ ಹಕ್ಕಿಗಳು ಬಲೆಯಿಂದ ಹೇಗೆ ತಪ್ಪಿಸಿಕೊಂಡವು? ಒಗ್ಗಟ್ಟಿನಂತೆ ಉತ್ತಮ ಗೆಳೆಯರಿದ್ರೆ ನಾವು ಏನನ್ನೂ ಸಾಧಿಸಬಹುದು. ಇಲಿ ಹಕ್ಕಿಗಳ ಉತ್ತಮ ಗೆಳೆಯ ಒಂದು ಇಲಿ. ಗೊತ್ತಾಯ್ತು. ಬಲೆಯನ್ನು ಕಚ್ಚಿ ಕಚ್ಚಿ ತುಂಡರಿಸಿದರೆ. ಹೌದು, ಆದ್ದರಿಂದ ಎಲ್ಲರೂ ಉತ್ತಮ ಗೆಳೆಯನನ್ನೇ ಆಯ್ಕೆ ಮಾಡಬೇಕು. ಸರಿ, ನಾಳೆ ಕ್ಲಾಸಿಗೆ ಸಮಯಕ್ಕೆ ಸರಿಯಾಗಿ ಬನ್ನಿ. ಸರಿ ಸರ್, ಖಂಡಿತ ಬರ್ತೇವೆ. ಸರಿ.
ತಡೆಯಬೇಕು, ತಡೆಯಬೇಕು. ಇಲ್ಲದಿದ್ದರೆ ನಾಶ, ನಮ್ಮೆಲ್ಲರ ನಾಶ. ಇವರು ಆಸೆ ಆಕಾಂಕ್ಷೆಗಳನ್ನು ತೋರಿಸಿ ನಮ್ಮ ಒಗ್ಗಟ್ಟನ್ನು ಹೊಡೆದಿದ್ದರೆ ಸಾಕು. ನಾಟಕ ಮರಣ ಮನೆ. ಅದಕ್ಕಲ್ಲ, ಇಲ್ಲಿರೋರು ಖಂಡಿತ ಒಪ್ಪಲಿಕ್ಕೆ ಇಲ್ಲ. ಏನು ಮಾತನಾಡಿದ್ರೆ ಆಗದ ಕೆಲಸ ಉಂಟ. ಆದರೆ ಒಮ್ಮೆ ಮನಸ್ಸು ಮಾಡು. ನೀನು ಹೇಳಿದ ಮೇಲೆ ಬೇಡ ಅಲ್ಲಿಗಾಗ್ತದಾ? ಈ ಸುಂದರ ಮನೆಯಲ್ಲಿ ಅಲ್ಲಲ್ಲಿ ಸಾವಿರಾರು ಅತಿ ಮನೋಹರ ಉದ್ಯೋಗಗಳನ್ನು ನಾನು ಮಾಡಿಕೊಡ್ತೇನೆ. ನನಗಕ್ಕೂ ಅಷ್ಟು ಬಲಿಷ್ಠವಾಗಿದೆ. ನೀನೇ ನಾವು ಹುಡುಗುತ್ತಿದ್ದ ಬೆಸ್ಟ್ ಮ್ಯಾನೇಜರ್. ಮ್ಯಾನೇಜರ ನಾನಾ? ನೀನೇ ಡೀಲರ್ ಮ್ಯಾನೇಜರ್. ನಮಗೆ ವಿವಿಧ ಹಕ್ಕಿಗಳ ಟ್ರೈಬಲ್ ಡ್ಯಾನ್ಸ್ ಸಾಂಗ್ ಅನ್ನು ನೋಡಬೇಕೆಂದು ತುಂಬಾ ಆಸೆ ಇದೆ. ಅದು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರೆ ನಮ್ಮ ಅದೃಷ್ಟದ ಬಾಗಿಲು ತೆರೆದ ಹಾಗೆ. ಅದಕ್ಕೇನು ಚಿಂತೆ, ನಮ್ಮ ಕಲಾವಿದರೇ ಇದ್ದಾರಲ್ಲ, ಈಗಲೇ ನಾನು ಬರ್ತೇನೆ. ಮತ್ತೆ ನಾನು ಕೂಡ ಒಳ್ಳೆ ಡ್ಯಾನ್ಸರ್. ಇವರನ್ನು ಸರಿಯಾಗಿ ಬಳಸಿಕೊಳ್ಳಬೇಕು. ಮತ್ತೆ ಈ ಪ್ರದೇಶವೆಲ್ಲ ನಮ್ಮದಾಗಬಹುದು. Yes, dear. This is a beautiful place. God's own country. No, it's our own country.
ಇರುವ ಸಂಸ್ಕೃತಿ ಆಚಾರ ವಿಚಾರ ಕಲೆಯನ್ನಲ್ಲವೇ ನೀವೆಲ್ಲರೂ ಸೇರಿ ಈಗ ಹಾಳು ಮಾಡಿದ್ದು. ಮೂಕದಲ್ಲಿ ಸ್ವಲ್ಪ ಚಿಗುರು ಬೀಟ ಮುಡಿ ಬಂದಾಗ ನೀವು ಯಾರ ಬಂದಿದ್ದಲ್ಲ. ನಾವೀಗ ಯುವಕರಾಗಿದ್ದೇವೆ, ಏನು ಮಾಡಬೇಕು ಮಾಡಬಾರ್ದಂತ ನಮಗೆ ತಿಳಿದಿದೆ. ನಿಮ್ಮಲ್ಲಿ ಯಾರು ಅಭಿಪ್ರಾಯಗಳಿಲ್ಲ. ಮಾತಂದ್ರೆ ಇದು. ಇವುಗಳನ್ನೆಲ್ಲ ನಿನ್ನ ಸಣ್ಣ ಗೂಡಲ್ಲಿಟ್ಟು ಕಾಯುವ ಕಾಲ ಹೋಗಿದೆ. ಈ ಮನೆಯವರಿಗೆ ಕುಣಿಲಿಕ್ಕೆ ಬರ್ತಿಲ್ಲ ಅಂದ್ರೆ ಬೇಸರ. ಕುಣಿಲಿಕ್ಕೆ ಬರ್ತಿಲ್ಲದಿದ್ದರೆ ನಾನು ಕಲಿಸ್ತೇನೆ ಕುಣಿತ. ಎಷ್ಟು ಬೇಕಿದ್ರೆ ಕೊಡಿರಿ, ಆದರೆ ನಿಮ್ಮೆಲ್ಲರ ಈ ಕುಣಿತ ನಮ್ಮ ಮರದ ಪರಿಸರದ ತಾಳವನ್ನೇ ತಪ್ಪಿಸಿ ಬಿಡುತ್ತದೆ. ಮತ್ತೆ ನಿಮ್ಮೆಲ್ಲರ ಕಣ್ಣುಗಳಲ್ಲಿ ಕಣ್ಣೀರಲ್ಲ ರಕ್ತ ಸಿಗುತ್ತದೆ, ರಕ್ತ ನೆನಪಿಡಿ. Don't worry, Riyash. ಹೋಗುವವರು ಹೋಗ್ಲಿ, ಹೇಳುವವರು ಹೇಳಿ. ನಿಮಗೆಲ್ಲರಿಗೂ ಇವತ್ತಿನ ರಾತ್ರಿ ಒಳ್ಳೆಯ ಡಿನ್ನರ್ ರೆಡಿಯಾಗಿದೆ. ಅದನ್ನು ಸ್ವೀಕರಿಸಿ ನಾಳೆಯಿಂದ ಉಲ್ಲಾಸಗಳ ನಿರ್ಮಾಣವನ್ನು ವೇಗವಾಗಿ ನಡೆಸಬೇಕು. ನಾಳೆಯಿಂದಲ್ಲ, ಇವತ್ತಿನಿಂದಲೇ. ಬೇರೆ
കൊണ്ടുപോകുമ്പോ അമ്മ എവിടെയായിരുന്നു? എവിടെ പോകാനാ അമ്മ? എവിടെ പോകാനാ അമ്മ? ഇവിടെ തന്നെ ഉണ്ട്. എന്തിനാണ് നീയല്ലേ അമ്മ പറഞ്ഞല്ലേ ഇതൊക്കെ വേണ്ട? കേട്ടോ നീ? എന്റെ കുട്ടികളെല്ലാം നീയല്ലേ, നിന്റെ ആദ്യമല്ലേ ഇതിനൊക്കെ കാരണം? മനുഷ്യൻ പറക്കുന്ന നാട്ടിൽ മാനസിക പരിഗണന പോലും ഇല്ല. എന്റെ കുട്ടികളെ ഞാൻ കൊന്നില്ല. എന്റെ കുട്ടികളെ ഞാൻ കച്ചവടം നടക്കാൻ വിളിച്ചേ പറ്റൂ, അല്ലെങ്കിൽ ഒരു കാര്യമില്ല. അവിടെ ഇല്ലേ ചായക്കട? അവിടെ ഉണ്ടാക്കി എന്താ കാര്യം? ആർക്കെങ്കിലും വേണ്ടേ? ആ വെള്ളം വിളിച്ചോ വിളിച്ചോ. ചായ 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 വേണോ? ചായ 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 വേണോ? ആ വേണോ? ചായ കേട്ടോ. നാശം പിടിച്ചോ നമ്മ രാവിലെ തന്നെ തുടങ്ങി പാറ പൊട്ടിക്കാൻ. ചേട്ടാ, നിങ്ങളുടെ സർക്കാർ തന്നെ ഇതിനൊക്കെ അനുമതി നൽകുന്നേ. എന്റെ പൊന്നു കേട്ടോ, എന്റെ സർക്കാർ ഈ നാടിന് നല്ലത് മാത്രമേ ചെയ്യൂ, ദോഷവരെ ഒന്നും ചെയ്യില്ല. എന്താണ് കേശവേട്ടാ? ഒന്നിലും പാറപ്പണിക്കാരുമല്ലേ നമ്മുടെ ഈ കച്ചവടം തട്ടിമുട്ടി പോകുന്നത്? അല്ലേലും നിന്നെ പറഞ്ഞിട്ട് എന്തിനാ നിന്റെ കച്ചവടം നടക്കാൻ നീ വിളിച്ചോടി വേണേ? ചായ 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 വേണോ? ചായ. ആ തമ്പുരാട്ടി എഴുന്നള്ളുന്നുണ്ട്. ചായ ചായ ചായ. ഞാൻ ആവശ്യം പിടിച്ചോ ഇവന്മാർ ഈ നാട് മുടിപ്പിച്ചേ അടങ്ങും. ഇവിടെ കുറെ പുത്തൻ പണക്കാരുണ്ട്. ഇവന്മാരുടെ ഒടുക്കത്തെ പാറപ്പൊട്ടിക്കൽ കാരണം ഈ ജനങ്ങൾക്ക് സമാധാനത്തോടെ ജീവിക്കാൻ വയ്യ. ഈ കണ്ട ജനങ്ങളെയെല്ലാം ദ്രോഹിച്ച് ഇവർ എങ്ങനെയാണോ ഗുണം പിടിക്കുക? എന്താണ് കേട്ടോ, ഒന്നിരുന്നെങ്കിലും ആ പാർപ്പണിക്കാരൻ ജീവനവാദമാണ്. അല്ലേ നിന്നെ പറഞ്ഞ നിന്റെ സർക്കാരിനെ പറഞ്ഞാൽ മതിയല്ലോ. ഈ കണ്ട ജനങ്ങളെയെല്ലാം കൊന്നിട്ട് ഈ നാടിൽ ഒരു മാറ്റം വന്നിട്ട് എന്താ കാര്യം? അന്ന് എന്റെ കൊച്ചും ഇതേ പാടുപണിക്കാൻ പോയി 1000 ആഗ്രഹങ്ങളായി. അച്ഛനെ പൊന്നുപോലെ നോക്കണം, അമ്മയെ രാവണയെ പോലെ വാർത്തണം. എന്നിട്ടൊന്ന് പറ്റി കൊണ്ടുപോയില്ലേ എന്റെ കൊച്ചിന്റെ ജീവൻ. ആ പാറപ്പണിക്കാരനായതിനൊക്കെ കാരണം. കേശവേട്ടാ, ആ പാറപ്പണിക്കാരനും ഇതുവരെ നമ്മുടെ നാട്ടിൽ വേറെ പ്രശ്നങ്ങളൊന്നും ഉണ്ടായിട്ടില്ലല്ലോ. ചേട്ടന്റെ വിഷമം ഞങ്ങൾക്കറിയാന്നേ എന്ന് പറഞ്ഞ കൊച്ചിനൊന്നും പറയാതെ. ചേട്ടാ, ഈ പാറ പോയ നാടിനാപത്താക്കുമെന്ന് എനിക്കറിയാം. പക്ഷെ എന്ത് ചെയ്യാനാ, ഞാനും എന്റെ അമ്മയും പറയുന്നത് അച്ഛൻ കേൾക്കാറില്ല. എന്റെ അച്ഛന് വേണ്ടി ഞാൻ മാപ്പ് ചോദിക്കുന്നു. അപ്പോഴത്തെ ദേശത്തിൽ പറഞ്ഞത് മോളെ ക്ഷമിക്കണം. എല്ലാരും വരി വരി. உங்களை பூதம் பாவி வர்த்தமானம் எல்லாம் சொல்லட்டுமா? பூதம் சொல்லட்டுமா, உங்களை பாவி சொல்லட்டுமா, உங்களை வர்த்தமானம் சொல்லட்டுமா? ஏன் ஊரு தமிழ்நாடு சேலம் பக்கம். உங்களெல்லாம் பூதம் பாவி வர்த்தமானம் எல்லாம் சொல்லட்டுமா? உங்களுக்கு தெரியுமா இங்க என்ன இருக்குன்னு? அண்ணே, உங்களுக்கு தெரியுமா? உங்களுக்கு தெரியுமா? எனக்கு தெரியாது. தெரியாது, எனக்கு தான் தெரியும். நீங்க எந்த பொசிஷன் இருக்கனால பெரிய 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 பொசிஷன்ல எத்த போறேன். ആ ശരിയാ കാണുന്നില്ലേ വലിയ ഓഫീസർക്കാരൊക്കെ ഇവിടെ ഇരിക്കുന്നത്. നിങ്ങൾക്ക് എല്ലാം നല്ല കാലം, ഉണ്ണിക്കൾക്കും എല്ലാം നല്ല കാലം. ആണ് ഈ നാടിന് കെട്ട കാലം. ഏതോ പെரிய ആപത്തിൽ ഈ നാടിക്ക് വരാനിരിക്കും. നീയും എല്ലാം സാവും. ഈ നാട് നശിക്ക പോരുത്. நீங்க എല്ലാവരും നശിക്കും. ഈ നാട് നാശമാകും. എന്താണ് ഈ നാട് നശിക്കുന്നോ? നാളെ രസിക്കുന്നോ? ഇല്ല.
ജീവിക്കുന്നത്. നിന്നെ വാതർക്കല്ലേ പുറത്തേക്ക് പോയി പഠിപ്പിക്കാൻ വിട്ടെന്ന് കരുതി എന്നെ പരീക്ഷിക്കാൻ നാളെ മോളെ നോക്കില്ല. അല്ലെങ്കിലും അച്ഛനാണ് അതൊക്കെ നോക്കിയത്. അച്ഛന്റെ അച്ഛന്റെ കാര്യങ്ങൾ അച്ഛാ ഈ പാറപ്പുറം നാടി നാഗത്താളച്ച ഇവിടെ ഒരു പൊട്ടലുണ്ടാകാനുള്ള സാധ്യതയുണ്ട്. അങ്ങനെ സംഭവിച്ചാൽ ഈ നാട് ആകെ നശിച്ചു പോകും അച്ഛാ. നമുക്ക് നിർത്താം പ്ലീസ്. നിന്നെ എന്നെ പരീക്ഷിക്കാൻ ഞാൻ ഇതൊക്കെ സർക്കാർ നിർണ്ണയിച്ചതാണ്. ഈ നാട്ടുകാർക്കും നാടിനോ പ്രശ്നമില്ലാതെ എന്നെ കൂടി നിൽക്കുന്നത്. ഈ നാട്ടുകാർക്കും നാടിനോ ഇല്ലാതെ ഒരു പേരും എന്നെ പറഞ്ഞു വേണ്ട. നിർത്താനാ എങ്ങനെ നിർത്താനാ? നിങ്ങളെ പോലെ പണമെടുക്കാൻ ആൾക്കാരുള്ളപ്പോൾ ഇവിടെ രാഷ്ട്രീയം പോലും ഉണ്ടാക്കുന്ന നിങ്ങളല്ലേ? അവൾ സങ്കടം കൊണ്ട് പറഞ്ഞതല്ലേ. ഈ നാട് രൂപപ്പെട്ട എല്ലാ പൊതു സൗകര്യം അതുപോലെ എന്നെ പരീക്ഷിക്കാൻ ഇരിക്കുന്നു. നിനക്കറിയാലോ അതിനെ പോയി അത് അവധികാലമായിട്ട് മാഷിനെ കാണാൻ വരാൻ ആരും മറന്നില്ലല്ലോ. ഇവന്മാര് വീണ്ടും തുടങ്ങിയോ പാറ പൊട്ടിക്കാൻ? ഇങ്ങനെയൊക്കെ പാറ പൊട്ടിച്ചാൽ നമ്മുടെ നാടിന് ആപത്തല്ലേ മാഷേ? ആപത്താണ്. നമ്മുടെ നാട് നേരിടുന്ന ഏറ്റവും വലിയ ഭീഷണിയാണ് ആ പാഠം. പണ്ട് 10-30 വർഷങ്ങൾക്ക് അന്ന് ഈ പാറപ്പണിയെല്ലാം നടത്തിയിരുന്നത് അപ്പോഴത്തെ കോൺട്രാക്ടറിന്റെ അച്ഛനായിരുന്നു. അപ്പോഴാണ് മാഷിന് അവൾ വളരെ സുന്ദരിയായിരുന്നു. ഗർഭിണിയാണ്. പ്രൊഡക്ഷനിൽ വളരെ ഇഷ്ടമായിരുന്നു. നാട്ടുകാർക്കും അങ്ങനെയൊക്കെ തന്നെയായിരുന്നു. അവൾക്ക്
പേടിക്കുന്നേ? അച്ഛനില്ല അവിടെ. അച്ഛൻ ഉറങ്ങിയോ? അച്ഛൻ ഉറങ്ങിയോ? അമ്മേ, ഹലോ മോളെ. അയ്യോ അയ്യോ അമ്മ
കുട്ടികളെങ്ങനെ പേടിക്കുന്നേ? അമ്മല്ലേ കരയണ്ട, തിരികുക. അമ്മയല്ലേ കൂടെ? നിങ്ങളുടെ മാനസത്വം എവിടെ പോയി? പുതിയ ലോകം സ്വപ്നം കാണുക. നിങ്ങൾക്ക് വെളിച്ചം നൽകുന്ന ശക്തിയാണ് ഈ അമ്മ. സ്നേഹിക്ക്, വളര്, അതിജീവിക്ക്. ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ಪ್ರೇಮದಿಂದಲೇ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಗ ಬೆಳಗಿಸು. ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು. ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯಾಳಿಸು. ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯಾಳಿಸು. ಶಾಂತಿಯ ಉಳಿಸು. ಶಾಂತಿಯ ಉಳಿಸು. ಬಂದಿದ್ದೇನೆ ಸರ್. ಆದಿರಾ? ಸರ್, ನನ್ನ ಹೆಸರು ವದೀರಾ ಅಲ್ಲ, ಆದಿರಾ. ಆದಿರಾ. ಬಂದಿದ್ದೇನೆ ಸರ್. ಧನುಷ್ ಬರಯ್ಯ. ಏನು ರಂಜಿತ್ ಪ್ಲೇಟು? ಹೀಗಾದ್ರೆ ಹೇಗೆ ರಂಜಿತ್? ಬಾ ಕೂತ್ಕೊಳ್ಳಿ. ರಂಜಿತ್ ಬಂದಿದ್ದಾನೆ. ಹಾಗಾದ್ರೆ ಪಾಠ ಶುರು ಮಾಡೋಣಲ್ಲ? ಆಯ್ತು ಸರ್. ಪ್ರೀತಿಯ ಮಕ್ಕಳೇ, ಇಂದು ನಾವು ಪರಿಸರ ಸಂರಕ್ಷಣೆಯ ಅಗತ್ಯದ ಕುರಿತು, ನಿಸರ್ಗ ನೀಡುವ ಕೊಡುಗೆಗಳ ಕುರಿತು, ಮಾನವ ಮತ್ತು ನಿಸರ್ಗ ನಡುವಿನ ಕೊಡುಕೊಳ್ಳುವಿಕೆಯ ಕುರಿತು, ನಿಸರ್ಗದ ಅಪಾರ ಪ್ರಯೋಜನಗಳನ್ನು ಪಡೆಯುವ ಮಾನವನ ಗುಣ ವಿಶೇಷತೆಗಳ ಕುರಿತು ಒಂದಿಷ್ಟು ವಿಚಾರವನ್ನು ನಾವು ಪರಿಸರದ ಕಥೆ ಎಂಬ ಪಾಠವಾದದ ಮೂಲಕ ತಿಳಿದುಕೊಳ್ಳುವ. ಪುಟಸಂಖ್ಯೆ 20 ತೆರೆಯಿರಿ. ಮಾನವನ ಅತ್ಯಾದ ಪ್ರಕೃತಿ ಮೇಲಿನ ದೌರ್ಜನ್ಯ ಇಡೀ ಜೀವ ಸಂಕಲನವನ್ನು ನಾಶ ಮಾಡುತ್ತಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಮರ ಗಿಡಗಳನ್ನು ಕಡಿದು ಗಗನದೆತ್ತರ ದೊಡ್ಡ ದೊಡ್ಡ ಕಟ್ಟಡಗಳನ್ನು ನಿರ್ಮಿಸಿದ್ದಾನೆ.
ನದಿ, ತೊರೆ, ಕೆರೆ ಅವುಗಳಿಗೆ ಮಣ್ಣು ತುಂಬಿಸಿ ಅಲ್ಲಿಯೂ ಅವನ ಕಾರ್ಯವನ್ನು ತೋರ್ಪಡಿಸಿದ್ದಾನೆ. ಇದೇ ನನಗೆ ಉಳಿಸಂಖ್ಯೆ 20 ಅಂದ್ರೆ 10ರಲ್ಲಿ ಇದೆಯಾ? ಸರಿ 20. ಇಲ್ಲಿ ಈಗ ತುಂಬಾ ಕಷ್ಟ ನನಗೆ. ಮನುಷ್ಯನ ಅತಿಯಾದ ಆಸೆ ಇಡೀ ನಿಸರ್ಗದ ಸಮತೋಲನವನ್ನು ಹಾಳು ಮಾಡುತ್ತಿದೆ. ಆದುದರಿಂದ ಮಕ್ಕಳೇ, ನಾವು ಪ್ರಕೃತಿಯ ಒಂದು ಸಣ್ಣ ಭಾಗವಷ್ಟೇ. ಅದನ್ನು ಹಾಳು ಮಾಡುವ ಅಧಿಕಾರ ನಮಗಿಲ್ಲ. ಪ್ರಕೃತಿ ಇದ್ದರೆ ಮಾತ್ರ ನಮಗೆ ಇಲ್ಲಿ ಉಳಿಗಾಲ. ಪ್ರಕೃತಿಯನ್ನು ಬೆಳೆಸೋಣ ಮತ್ತು ಉಳಿಸೋಣ. ರಂಜಿತ್ ಓದು. ಪ್ರಕೃತಿ ಸೌಂದರ್ಯದಿಂದ ಪರವಶನಾಗಿ ಸಾಕು ಓದು. ನಾಯನ ನೀನೋದು. ನಿಸರ್ಗದ ಜೀವರಾಶಿಗಳೆಲ್ಲ ಭಗವಂತನ ಸೃಷ್ಟಿ. ಏನು ನಾಯನ 6ನೇ ತರಗತಿ ತಲುಪಿದ್ಯಾ? ಇನ್ನೂ ಕೂಡ ಓದಲಿಕ್ಕೆ ಬರೋದಿಲ್ಲ. ಕೂತ್ಕೋ. ಆದಿನ ನೀನೋದು. ಅನುಭಾವಿಗಳು ಪ್ರಕೃತಿಯಲ್ಲಿ ಭಗವಂತನನ್ನು ಅನ್ವೇಷಿಸುತ್ತಾ ಸಕಲ ಸೃಷ್ಟಿಯಲ್ಲಿ ಭಗವತ್ ಸ್ವರೂಪವನ್ನು ಕಾಣುತ್ತಾರೆ. ಮನುಷ್ಯನಾಗಿದ್ದಂತೆಲ್ಲ ನನ್ನ ಸುತ್ತಲೂ ಸೌಂದರ್ಯದ ಭಾವಲೋಕವನ್ನು ನಿರ್ಮಿಸಬಲ್ಲ. ಅನುಭಾವಿಗಳಂತೆ ಭಾವಲೋಕವನ್ನು ಸೃಷ್ಟಿಸಬಲ್ಲ. ಅನುಭಾವಿಗಳಂತೆ ಪ್ರಕೃತಿಗಳಿಗೂ ನಿಸರ್ಗವನ್ನು ಆರಾಧನಾ ಭಾವದಿಂದ ಕಾಣುತ್ತಾರೆ. ನೋಡಿ ಮಕ್ಕಳೇ, ಆದಿನಾಗೆ ಕಲಿಬೇಕು ಮತ್ತು ಓದ್ಬೇಕು. ಮಕ್ಕಳೇ, ನಾಳೆ ಬರುವಾಗ ಈ ಪಾಠದ ಕುರಿತು ಸಣ್ಣ ಕಿರು ಟಿಪ್ಪಣಿಯನ್ನು ಬರೆದುಕೊಂಡು ಬನ್ನಿ. ಕಿರು ಟಿಪ್ಪಣಿ ಅಂದರೆ ಪರಿಸರದ ಕುರಿತು ಸಣ್ಣದಾಗಿ ಬರೆಯಿರಿ. ತಪ್ಪಿದ್ದರೆ ನಾನು ಹೇಳಿಕೊಡ್ತೇನೆ. ಹಾಗೆ ನಮ್ಮ ತರಗತಿಯ ರಂಜಿತನಿಗೆ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಬರೆದಿದೆ. ತಿನ್ನುವ ಓಟ ಅಲ್ಲ, ಓಡುವ ಓಟದಲ್ಲಿ. ಶಬಾಸ್ ರಂಜಿತ್, ಹೀಗೆ ಮುಂದುವರಿ. ನನಗೆ ಒಂದು ಸಂಶಯವಿದೆ. ಪ್ರಕೃತಿಯನ್ನು ಉಳಿಸುವುದು ಹೇಗೆ? ಪ್ರಕೃತಿಯನ್ನು ಉಳಿಸುವುದು ಹೇಗೆಂದರೆ ಪ್ಲಾಸ್ಟಿಕ್ಗಳನ್ನು ಅತಿ ಹೆಚ್ಚು ಬಳಸದೆ ಹಾಗೂ ಗಿಡಗಳನ್ನು ನೆಟ್ಟು ಬೆಳೆಸುವುದರಿಂದ ಹಾಗೂ ಪರಿಸರಕ್ಕೆ ಹಾನಿಯಾಗದ ಹಾಗೆ ಕಟ್ಟಡಗಳನ್ನು ನಿರ್ಮಿಸಿದ್ದು. ಇನ್ನೇನಾದ್ರೂ ಸಂಶಯ ಇದೆಯಾ? ಹಾಗಾದರೆ ನಾವು ಕಟ್ಟಡವನ್ನು ಕಟ್ಟುವುದು ಬೇಡವಾ? ಕಟ್ಟಡವನ್ನು ಕಟ್ಟಬೇಕು ನಾಯನ. ಹಾಗಿದ್ದರೆ ಮನುಷ್ಯನ ಅಗತ್ಯಕ್ಕನುಸಾರವಾಗಿ ಮಾತ್ರ ಕಟ್ಟಬೇಕು. ಇನ್ನು ಮನೆಗಿದ್ದರೆ ಮನೆ ಬರುವ ಅಂದಾಜಿತ್ತು. ಆಯ್ತು ಸರ್. ಬೇಗದಲ್ಲಿ ಬೇಗ. ಯಾರಿಗೂ ಗೊತ್ತಾಗ್ಬಾರ್ದು. ಇಲ್ಲೆಲ್ಲ
ಛೆ, ಈ ಸಣ್ಣ ವಯಸ್ಸಿನ ಯುವಕರೆಲ್ಲ ಯಾಕೆ ಕುಡಿತಾರಪ್ಪ ದೇವರೇ. ನಾನಾದರೂ ಕುಡಿದು ಕುಡಿದು ಹಾಳಾದೆ. ರತ್ನ ಚಾಯ್ ಉಂಟು? ಆಹಾ. ಮಗನಿದ್ದಾನೆ. ಯಾವತ್ತಿದ್ದದಿಲ್ಲ. ಅಯ್ಯೋ, ಈ ಮಳೆ ಅಂತೂ ಯಾವಾಗ ಮುಗಿಯುತ್ತೋ ಏನು. ಅದು ಹನಿ ಹನಿ ಮಳೆ, ಜೋರು ಮಳೆ ಬರುತ್ತಿದ್ದರೂ ಆಗುತ್ತಿತ್ತು. ಈ ಬಟ್ಟೆಗಳೆಲ್ಲ ವಾಸನೆ ಬರುತ್ತಿದೆಯಲ್ಲ, ಎಂತ ಮಳೆಯೋ. ರೀ, ನೀವು ಹೋಗಿ ಸ್ನಾನ ಮಾಡಿ ಬನ್ನಿ. ಮತ್ತೆ ಕರೆಂಟು ಹೋದ್ರೆ ಕಷ್ಟ ಆಗಿತ್ತು ಮತ್ತೆ. ಹಾ ಹಾ. ಈಗ ನನಗೆ ಏನು ಮಗ? ನನಗೆ ಓಟದಲ್ಲಿ ಪ್ರಥಮ ಸ್ಥಾನ ಬಂದಿದೆ. ಹೌದಾ, ಚೆನ್ನಾಗಿದೆ. ಒಮ್ಮೆ ಅಪ್ಪನಿಗೆ ತೋರಿಸಿ ಬಾ. ಅಪ್ಪ ಮಗ, ನನಗೆ ಓಟದಲ್ಲಿ ಪ್ರಥಮ ಸ್ಥಾನ ಬಂದಿದೆ. ಹಾ ಹಾ, ಒಳ್ಳೆ ವಿಷಯ. ಇನ್ನೂ ದೊಡ್ಡ ವ್ಯಕ್ತಿ ಆಗಿದ್ದೇನೆ ನಾಡಿಗೆ. ಇನ್ನು ಓಟದಲ್ಲಿ ಊಟದಲ್ಲಿ ಮಾತ್ರ ಅಲ್ಲ, ಪಾಠದಲ್ಲೂ ಬೇಕು. ಆಯ್ತಪ್ಪ. ಹಾ. ಅಯ್ಯೋ, ಏನಿವತ್ತು ನಮ್ಮ ಚಾವಡಿಯಲ್ಲಿ ಇಷ್ಟೊಂದು ಪ್ಲಾಸ್ಟಿಕ್ ಕಾಣಿಸುತ್ತಿದೆಯಲ್ಲ. ಯಾರ ಮಗ ಈ ಲೇಸ್ ಎಲ್ಲ ತಿಂದದ್ದು? ನಿನಗೆ ಹೇಳಿದ್ರೆ ಒಮ್ಮೆ ಹೇಳಿದ್ರೆ ಅರ್ಥ ಆಗೋದಿಲ್ವಾ ನಿನಗೆ? ಬೈಬೇಡವೇ, ಮಗಲು ಅವನು. ಏನು ರೀ ಮಗ, ಪ್ಲಾಸ್ಟಿಕ್ ಎಲ್ಲ ತಿಂದರೆ ನಮಗೆಲ್ಲವೇ ತೊಂದರೆ. ಈ ಪ್ಲಾಸ್ಟಿಕ್
ಿ